ಹಲೋ ಫ್ರೆಂಡ್ಸ್, ನಮಸ್ಕಾರ. ತೊಲೆ ಭಯದ ಕೊರತೆಯಲ್ಲಿ ಕೆಲ ಒಂಜಿ ಮಾತನ್ನ ಇನ್ನೊಂದು ಗಾರ್ಡನ್ಗೆ ಐಕ್ಯದಕ್ಕೆ ಬಂದದು ಒಂದ್ಸಲ ಈ ರೀತಿ ಒಂದು ಕಲ್ಲದ ಫಿಲಮ್ ಅಂತಾರೆ ಬಂಡ ಫಿಲಮ್ ಅಂತ ನಮ್ದು ಗಾರ್ಡನ್ ಕೂಡ ನಂತರ ಮೂರು ಐಟಮ್ ಉಪ್ಪುದು ಏನಿದೆ ಈ ಒಂಜಿ ಬೆಕ್ಕೆ ಬರ್ತದೆ ಎನ್ನು ಜೊತೆಗೆ ಓನರ್ಲು ಉಳ್ಳೇರು ಬೇರೆ ಓನರ್ ಅರಡ ಪಾತೆರ್ಗ ಏನು ಬೆಕ್ಕುಗ್ರ ಏತುಗ್ರ ರೇಟ್ ಹಾಕೊಂಡು ದಾನ ದಾಯ್ತು ಸಂಗತಿ ಎಂಚಗಳು ಬಂತು ಒಲ್ಸೂರ ಮೆಟೀರಿಯಲ್ ಕೊಟ್ಟಿರೋದು ಪಾತೆರ್ಗ ಇವಾಗ ನಮ್ಮ ವ್ಯೂಸ್ ಇದೆ ಏನು ಇವತ್ತೆಲ್ಲ ಏನಂತೆಲ್ಲ ಹೇಳ್ಬೋದ ಇವಾಗ ಫುಲ್ ಬೇರೆ ಪೂರ ಎಷ್ಟು ನಮ್ಮದಲ್ಲೇ ಹೇಳ್ತಿದ್ದೆ ನನಗೆ ಪರವಾಗಿಲ್ಲ ಕನ್ನಡಲ್ಲೇ ಹೇಳೋಣ ಫುಲ್ ಆಯ್ತಾ ಕನ್ನಡ ಮಾತ್ರನಲ್ಲೇ ಬೇರೆ ಇವರೇ ಓನರು ಇವರ ಹತ್ರ ಜೊತೆ ನಾವು ಇವಾಗ ಮಾತಾಡೋಣ. ಸರ್ ಇವಾಗ ಹೇಳಿ ಡೆಲಿವರಿ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಡೆಲಿವರಿ ಚಾರ್ಜಸ್ ಸಪ್ರೇಟ್ ಇರುತ್ತೆ. ಏನಿದ್ರು ಇಲ್ಲಿರೋ ಪ್ರೈಸ್ ಇರ್ತದೆ. ಯಾವ್ದು ಸ್ಟಾರ್ಟ್ ಮಾಡೋದು ಇದು ಬಂದ್ಬಿಟ್ಟು ಬ್ಲ್ಯಾಕ್ ಮಾರ್ಬಲ್ ಓಕೆ 4 ಫೀಟ್ ಹೈಟ್ ಇದೆ. ಓಕೆ ಇದು ಬಂದರೆ ಹಾಗೆ ಒಂದು ವಾಯ್ಸ್ ಕ್ಲಿಯರ್ ಅನ್ನೋದು ಓಕೆ. ಇದಕ್ಕೆ ಎಷ್ಟು ಎಷ್ಟು ಬರುತ್ತೆ ಸರ್ ಇವಾಗ? ಇದು 90,000 ಚಾರ್ಜ್ ಆಗುತ್ತೆ. 90,000 ಚಾರ್ಜ್ ಆಗ್ತದೆ ಕೂಡ ಒಂದಷ್ಟು 90,000 ಸ್ವಲ್ಪ ಚಾರ್ಜ್ ಅಂತ ಕ್ಲೀನ್ ಫೋನ್ಗಳು ಅದು ಬೇರೆ ರೀತಿಯ ಇದು ಕೂಡ ಉಂಟು. ಬ್ಯಾಂಕಿಂದ ಒಳ್ಳೆಯದು. ಇವಾಗ ಯಾರಿಗಾದ್ರೂ ಬೇಕಾದ ಹೆಂಗೆ ನೀವು ಕಾಂಟ್ಯಾಕ್ಟ್ ಹೆಂಗೆ ಮಾಡಬೇಕು? ಇವಾಗ ಲೊಕೇಶನ್ ಒಂದು ಸರ್ತಿ ಹೇಳಿ. ಲೊಕೇಶನ್ ಇದು ನಾಗವರ ರಿಂಗ್ ರೋಡ್. ಸುಳ್ಳೆ ಇದು ನಾಗವರ ರಿಂಗ್ ರೋಡು. ಈ ಕಡೆ ಹೋದ್ರೆ ನೀವು ಕೇರಪುರಂ ಸಿಲ್ಕ್ ರೋಡ್ ಕಡೆಗೆ ಹೋಗ್ತೀರಾ, ಈ ಕಡೆ ಹೋದ್ರೆ ನೀವು ಏರ್ಪೋರ್ಟ್ ಕಡೆಗೆ ಹೋಗ್ತೀರಾ. ಇದು ಹೆಬ್ಬಾಳ ಜಂಕ್ಷನ್ ಅಲ್ಲಿ ಸ್ವಲ್ಪ ಮುಂಗಡೆ ಬಂದ್ರೆ ಇವರ ಅಂಗಡಿ ಬೇತಾಲೇಜಿ ಚರ್ಚ್, ಫೇಮಸ್ ಚರ್ಚ್. ಬೇತಾಲೇಜಿ ಚರ್ಚ್ ಅಂತ ಇದೆ, ಅದರ ಪಕ್ಕದಲ್ಲೇ ಇದೆ. ಇವರದೊಂದು ಈ ಥರ ಸಿಲ್ಕ್ ಎಲ್ಲ ಮಾಡ್ತಿದ್ದಾರೆ ಅವರು. ಸೊ ಒಳಗಡೆ ಹೋಗೋಣ, ನೋಡೋಣ. ಅವನೇ ಈ ಪೂರ ಆಗ್ಲೊಂದು ಕೆಲಸ ಪೂರ ಮಲ್ತಂದರೆ ಮೂತಲೆ ಮನ ಗಾಡಿ ಕರ್ಕೊಂಡು ಮುಗ್ಲೆ ಕೆಲಸ ಒಂದು ರೀತಿದು ಮಲ್ತಂದ್ರೆ ಕೊಂಡ ಮಿಷಿನ್ನೇ ಕಟ್ತರ್ತೇನೆ ಒಳ್ಳೆ ಮುಗ್ಲೆ ಹಾರ್ಡ್ ವರ್ಕ್ ತನ್ನ ಮನುಷ್ಯನೇ ಎಂಚ ನಮ್ಮ ಒಂಜಿ ಎಡ್ಡೆ ರೀತಿಯಲ್ಲಿ ಮಲ್ಪೋಣ ಅಂದರೆ ಈ ಕೆಲವು ಕಲ್ಲು ಬಂಡೆ ಅಂತಲೇ ಎಡ್ಡೆ ಹಾರ್ಡ್ ವರ್ಕ್ ಬಂತು. ಒಂದು ಸಿಲೆಕ್ಟರ್ ಹೋಗಾಗಲೇ ಒಂದು ಮನ್ಕೊಂಡ್ರೆ ಈಗಲೇ ಬೋರ್ಡಿನ ಡಿಸೈನ್ ತಿಕ್ಕೊಂಡು ಅಲ್ಲ ಸರ್. ಇವಾಗ ಏನು ಬೇಕು, ಯಾವ ಡಿಸೈನ್ ನಾವು ಹೇಳ್ತೇವೆ ಅದ್ರ ಪ್ರಕಾರ ಮಾಡ್ಕೊಡ್ತೀವಿ. ನಿಗ್ಲೆ ಓ ಡಿಸೈನ್ ಕೂಡ ಅಂಚನೆ ಸೈಜ್ ಇವೆಲ್ಲ ಮೆನ್ಷನ್ ಮಾಡ್ಕೊಂಡು ಬಂದ ನಿಗ್ಲೆಗೆ ಸೈಜ್ ಬುಕ್ಕ ಓ ಪೂರ ಮುಗ್ಲೆ ಕೊರಡು ಮೆಜರ್ಮೆಂಟ್ ಕೊಂಡ ಐನ ಪ್ರಕಾರ ಮುಗ್ಲೆ ಕರೆಕ್ಟಾದ ಮಂತ್ ಕೊಡ್ತಾರೆ. ಸೊ ಮುಗ್ಲೆಗೆ ಯಾಕಂದ್ರೆ ಬೋರ್ಡ್ ಚೆನ್ನಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಮುಗ್ಲ ನಂಬರ್ ಏನು ಡಿಸ್ಪ್ಲೇ ಮಾಡ್ತೇನೆ. ಸೊ ಇನ್ನೇನು ಒಂದು ಕಾರ್ಡ್ಲ ಮಾಡ್ತೇನೆ. ಸೊ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇಂಚಿನ ಒಂದು ನಿಗ್ಲೆಗೆ ಗಾರ್ಡನ್ಗೆ ಸಂಬಂಧಪಟ್ಟ ಅಥವಾ ಇಲ್ಲಡೆ ಬೋರ್ಡಪ್ಪನ ಸಂಬಂಧಪಟ್ಟ ಓವೇ ಮೆಟೀರಿಯಲ್ ಬೋಂಡ ಈಡೇ ಬತ್ತು ಒಂದನ್ನು ಕಾಂಟ್ಯಾಕ್ಟ್ ಅಂತ ಓಕೆನಾ. ಅಂಚನೆ ಎಂಕ್ಲ ವೀಡಿಯೋ ಇಷ್ಟ ಎಂಕ್ಲ ವೀಡಿಯೋಗೆ ಒಂದು ಲೈಕ್ ಕೊಡಲಿ, ಅಂಚನೆ ಎಂಕ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಕನ್ನಡ ಜೊತೆ ಬತ್ತೊಂದು ಬಾಯ್ ಏನು ಸರ್ ಹೇಳಿದವರು